ಅವರಿಬ್ಬರ ವಿವಾಹ ಅದ್ದೂರಿಯಾಗಿ ನಡೆದಿತ್ತು. ಮೊದಲ ರಾತ್ರಿಯ ಸಿದ್ಧತೆ ಕೂಡ ನಡೀತಾ ಇತ್ತು. ಆದ್ರೆ ಅದೇನಾಯ್ತೋ ಗೊತ್ತಿಲ್ಲ. ಮದುವೆಯಾದ ದಿನ ರಾತ್ರಿಯೇ ಮದುಮಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಈ ಘಟನೆ ನಡೆದಿರುವುದು ಆಂಧ್ರ ಪ್ರದೇಶದ ಸತ್ಯಸಾಯಿ ಜಿಲ್ಲೆಯ ಪೆನುಕೊಂಡದ ಸೋಮೆಲಂಡಪೆಲ್ಲಿಯಲ್ಲಿ. 22 ವರ್ಷದ ಹರ್ಷಿತಾ ಆತ್ಮಹತ್ಯೆ ಮಾಡಿಕೊಂಡ ಮದುಮಗಳು. ಕರ್ನಾಟಕ ಮೂಲದ ಯುವಕ ನಾಗೇಂದ್ರ ಎಂಬಾತನೊಂದಿಗೆ ಹರ್ಷಿತಾ ವಿವಾಹವಾಗಿದ್ದು, ದಂಪತಿ ಮದುಮಗಳ ಮನೆಯಲ್ಲಿದ್ರು. ಆತ ಮೊದಲ ರಾತ್ರಿಗೆ ಸಿದ್ಧತೆ ನಡೀತಾ ಇತ್ತು. ನಾಗೇಂದ್ರ ಸಿಹಿ ತಿಂಡಿಗಳನ್ನು ತರಲು ಹೋಗಿ ವಾಪಸ್ ಆದಾಗ ಕೋಣೆ ಲಾಕ್ ಆಗಿತ್ತು. ಬಾಗಿಲಷ್ಟೇ ಬಡಿದ್ರೂ ತೆರೆಯದಿದ್ದಾಗ ಮನೆ ಮಂದಿ ಬಾಗಿಲು ಒಡೆದು ನೋಡಿದಾಗ ಹರ್ಷಿತಾ ಮೃತಪಟ್ಟಿರುವುದು ಕಂಡುಬಂದಿದೆ. ಮದುವೆ ಸಮಾರಂಭದ ಫೋಟೋಗಳನ್ನು ಗಮನಿಸಿದಾಗ ಹರ್ಷಿತಾ ಮುಖದಲ್ಲಿ ಯಾವುದೇ ನೋವು ಕಂಡು ಬಂದಿಲ್ಲ ಅಂತ ತಿಳಿದು ಬಂದಿದೆ. ಆತ್ಮಹತ್ಯೆಗೆ ಕಾರಣ ತಿಳಿದು ಬಂದಿಲ್ಲ. ಸದ್ಯ ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ.